ರಿಕ್ಷಾ ಚಾಲಕ ಬಂಧುಗಳೇ, ಹೆಚ್ಚಿನವರೆಲ್ಲ BMSನವರು. ಹಾಗಾಗಿ ಭಾರಿ ಸಂತೋಷ ಆಗ್ತಾಯಿದೆ. ನಾಳೆ 10ರಿಂದ ನಮ್ಮ ಮಹಾಲಿಂಗೇಶ್ವರನ ಜಾತ್ರೆ ಶುರುವಾಗಲಿದೆ. ಈ ಜಾತ್ರೆಯಲ್ಲಿ ನಮ್ಮ ಎಲ್ಲ ಹಿಂದೂ ರಿಕ್ಷಾಗಳು ಕೂಡ ಕೇಸರಿ ಧ್ವಜವನ್ನು ಅಳವಡಿಸಬೇಕು. ಯಾಕಂತ ಹೇಳಿದರೆ ರಿಕ್ಷಾದಲ್ಲಿ ಹಿಂದೂಗಳು ಕೇಸರಿ ಹಾಕಿದ ರಿಕ್ಷಾದಲ್ಲಿ ಹೋಗುವಂತಹ ಒಂದು ಕೆಲಸವನ್ನು ಮಾಡಬೇಕು. ರಿಕ್ಷಾದಲ್ಲಿ ನಮ್ಮ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವರು ನಮ್ಮ ರಿಕ್ಷಾದಲ್ಲೇ ಹೋಗುವಂಥ ಒಂದು ಕೆಲಸವನ್ನು ಮಾಡಬೇಕು. 10ರಿಂದ ಕೊಡಿ ಏರಿಯಿಂದ 10ರಿಂದ ಕೊಡಿ ಇಳಿಯುವವರೆಗೆ ಅಂದರೆ 20ರವರೆಗೆ ಈ ಧ್ವಜವನ್ನು ಹಾಕಿ ತಿರುಗಬೇಕು. ನನಗೆ ರಿಕ್ಷಾದವ್ರ ಮೇಲೆ ಭಾರಿ ಪ್ರೀತಿ. ಯಾಕೆಂತ ಹೇಳಿದರೆ ಅವರು ಹಿಂದೂಗಳ ಮೇಲೆ ಆಗೋ ದೌರ್ಜನ್ಯವನ್ನು ನಮ್ಮ ಜಾಗರಣ ವೇದಿಕೆ ತಿಳಿಸುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತಾರೆ. ನಮ್ಮ ಹುಡುಗಿಯರನ್ನು ಅನ್ನಮತಿಯರು ಲಪಟಾಯಿಸುವಾಗ ಅಥವಾ ಅವರನ್ನು ಶೋಷಿಸಿ ಕೊಂಡೋಗುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಜಾಗರಣ ವೇದಿಕೆ ತಿಳಿಸಿ ತಕ್ಷಣ ನಮ್ಮ ಹುಡುಗರು ಆ ಕೆಲಸವನ್ನು ನಮ್ಮ ಮುಂದಿನ ಕೆಲಸವನ್ನು ಮಾಡಿ ನಮ್ಮ ಯುವತಿಯರನ್ನು ರಕ್ಷಣೆ ಮಾಡ್ತಾರೆ. ಈ ನೆಟ್ವರ್ಕಿಂದ ನಮಗೆ ಭಾಳ ಪ್ರಯೋಜನ ಆಗಿದೆ ಮತ್ತು ನಮ್ಮ ಧರ್ಮ ಉಳಿಯುವಂಥ ಕೆಲಸ ಆಗಿದೆ. ಇದರಿಂದಾಗಿ ನಾವು ತುಂಬ ಕಷ್ಟವನ್ನು ಎದುರಿಸಬೇಕಾಗಿದೆ. ನಮ್ಮ ಪೊಲೀಸ್ನವರು ಇವತ್ತು ನಮ್ಮ ಸರ್ಕಾರ ಇದ್ದರೂ ಕೂಡ ನಮಗೆ ಸರಿಯಾದ ಸಹಕಾರವನ್ನು ಕೊಡುತ್ತಿಲ್ಲ. ನಮ್ಮ ಮೇಲೆ ಕೇಸ್ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಮೇಲಿನವರಿಗೆ ತಿಳಿಸಿದ್ದೇವೆ. ಅವರು ಸರಿಯಾದ ಕ್ರಮವನ್ನು ತಗೊಂಡು ಅವರನ್ನು ನಾವೇನು ಯಾರನ್ನು ಹೊಡೆದಿಲ್ಲ, ಯಾರನ್ನು ಬಡ್ದಿಲ್ಲ, ಏನು ಮಾಡಿಲ್ಲ. ಅವರು ಹುಡುಗಿಯರಿಗೆ ಆಮಿಷ ತೋರಿಸಿಕೊಂಡು ಹೋಗುವಾಗ ನಾವು ತಿಳಿಸಿ ಅವರಿಗೆ ಆ ಒಂದು ತಪ್ಪು ದಾರಿಯಲ್ಲಿ ಹೋಗುವ ಹುಡುಗಿಯರನ್ನು ಪುನಃ ನಮ್ಮ ಧರ್ಮಕ್ಕೆ ಎಳ್ಕೊಂಡು ಬರುವಂಥ ಕೆಲಸವನ್ನು ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಇದನ್ನು ಎಲ್ಲರೂ ಪ್ರಶಂಸಿಸಬೇಕು. ನಾನಂತೂ ಖಂಡಿತವಾಗಿ ಎಲ್ಲ ರಿಕ್ಷಾದ ಇಂಥ ಒಂದು ಕೆಲಸ ಮಾಡೋ ರಿಕ್ಷಾದವರು ಎಲ್ಲರಿಗೂ ನನ್ನ ನಮನಗಳು.